ಇಂದು ನಾಡಿನಾದ್ಯಂತ ನಾಗರ ಪಂಚಮಿಯನ್ನ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಪವಿತ್ರ ನಾಗಾರಾಧನಾ ಕ್ಷೇತ್ರಗಳಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ, ಮಂಗಳೂರಿನ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ, ಉಡುಪಿಯ ಶ್ರೀಕೃಷ್ಣ ಮಠ ಮತ್ತು ಮೊಚ್ಚಲಕೋಡು, ಮಾಂಗೋಡು, ತಾಂಗೋಡು, ಅರಿತೋಡು ಎಂಬ 4 ಸ್ಕಂಧಾಲಯಗಳಲ್ಲಿ ಶ್ರೀ ವೆಂಕಟರಮಣ ದೇವಸ್ಥಾನ, ನೇಲಾವರ ಪಂಚಮಿಕಾನ, ಸಗ್ರೀವಾಸುಕಿ ಅನಂತ ಪದ್ಮನಾಭ ದೇವಸ್ಥಾನ, ಬಡಗುಪೇಟೆ ಅನಂತ ಪದ್ಮನಾಭ ದೇವಸ್ಥಾನ ಸಹಿತ ಕರಾವಳಿ ಭಾಗದ ವಿವಿಧ ನಾಗ ಸಾನ್ನಿಧ್ಯದ ಕ್ಷೇತ್ರಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಾಗರ ಪಂಚಮಿ ಆಚರಣೆ ನಡೆಯುತ್ತಿದೆ. ಈ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದೆ. ಇಂದು ಬೆಳಗಿನಿಂದಲೇ ಉಭಯ ಜಿಲ್ಲೆಗಳ ಭಕ್ತರು ವಿವಿಧ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಗಳು, ದೇವಾಲಯಗಳ ನಾಗ ಸನ್ನಿಧಿ ಮತ್ತು ಕುಟುಂಬದ ನಾಗಬನಗಳಲ್ಲಿ ಭಕ್ತರು ಹೂವು, ಸಿಯಾಳ, ಹಾಲು, ನಾಗಸಂಪಿಗೆ ಹೂಗಳಿಂದ ನಾಗದೇವರಿಗೆ ಅಭಿಷೇಕ ಮಾಡಿ ತಮ್ಮ ಭಕ್ತಿಯನ್ನ ಸಲ್ಲಿಸಿದ್ದಾರೆ. ಮಂಗಳೂರಿನ ಕುಡುಪು ಸಹಿತ ಹಲವು ದೇಗುಗಳಲ್ಲಿ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಇಂದು ಬೆಳಗ್ಗೆಯಿಂದಲೇ ಸರದಿ ಸಾಲಿನಲ್ಲಿ ನಿಂತಿರುವುದು ಕಂಡು ಬಂದಿತ್ತು. ನಾಗರ ಪಂಚಮಿ ಅಂಗವಾಗಿ ಮಾರುಕಟ್ಟೆಗಳಲ್ಲಿ ಖರೀದಿಯೂ ಜೋರಾಗಿತ್ತು. ಮಂಗಳೂರು ಹಾಗೂ ಉಡುಪಿಯ ಮಾರುಕಟ್ಟೆ ಸಹಿತ ವಿವಿಧ ಪ್ರದೇಶಗಳಲ್ಲಿ ಖರೀದಿ ಸಂಭ್ರಮವು ಕಂಡು ಬಂದಿದೆ. ಊರಿನ ತರಕಾರಿಗೆ ಬೇಡಿಕೆ ಹೆಚ್ಚಾಗಿತ್ತು. ಅರಿಶಿನ ಎಲೆಯ ಮಾರಾಟ ಭರ್ಜರಿಯಾಗಿಯೇ ನಡೆದಿದೆ. ಭಕ್ತರ ಓಡಾಟದಿಂದಾಗಿ ಬಸ್ಸುಗಳಲ್ಲಿ ಪ್ರಯಾಣಿಕರ ಒತ್ತಡವು ಕೂಡ ಜಾಸ್ತಿಯಾಗಿರುವುದು ಕಂಡುಬಂತು. ಏನೋ ಕೆಲವು ಶಾಲೆಗಳಿಗೆ ರಜೆ ಕೂಡ ನೀಡಲಾಗಿದೆ. ಸರ್ಪಗಳನ್ನು ದೇವರ ರೂಪವೆಂದು ಪರಿಗಣಿಸಿ ಪೂಜಿಸುವುದರಿಂದ ಇಷ್ಟಾರ್ಥಿಗಳು ಸಿದ್ಧಿಸುತ್ತವೆ ಎನ್ನುವುದು ಕರಾವಳಿ ಜನರ ನಂಬಿಕೆ. ಕುಡುಪು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾಗರ ಪಂಚಮಿಯು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಪ್ರತಿ ವರ್ಷ ಕೂಡ ನಾಗರ ಪಂಚಮಿ ಹೊತ್ತು ಅನೇಕ ಭಕ್ತರು ಬಂದು ಸೇವೆಯನ್ನು ಅರ್ಪಿಸಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡ್ತಾರೆ. ಇಲ್ಲಿ ನಾಗರ ಪಂಚಮಿ ಅಂದರೆ ಇಂದು ಬೆಳಗ್ಗೆ 5 ಶ್ರೀ ನಾಗಬನದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಹಾಗೆಯೇ ತಂಬಿಲಾ ಸೇವೆ ನಡೆಯುತ್ತದೆ. ನಂತರದಲ್ಲಿ ಬೊಂಡಾಭಿಷೇಕ ಹಾಗೆಯೇ ಕ್ಷೀರಾಭಿಷೇಕ ಕೂಡ ನಡೆದು ಮಧ್ಯಾಹ್ನ 12 ಹೊತ್ತಿಗೆ ದೇವರಿಗೆ ಪಂಚಾಮೃತದ ತಂಬಿಲಾ ಸೇವೆಯೊಂದಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ಇಲ್ಲಿ ಚರ್ಮರೋಗದವರು ಹಾಗೂ ಮಕ್ಕಳು ಆಗದಿದ್ದವರಿಗೆ ಸಂತಾನ ಪ್ರಾಪ್ತಿಗೋಸ್ಕರ, ಹಾಗೆಯೇ ಏನಾದರೂ ನಾಗದೋಷ ಇದ್ದರೆ ಅದರ ಪರಿಹಾರಕ್ಕೂ ಮತ್ತು ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿಗೋಸ್ಕರ ಅಥವಾ ಏನಾದರೂ ಜೀವನದಲ್ಲಿ ತೊಂದರೆಯಾದರೆ ಇಲ್ಲಿ ಬಂದು ದೇವರ ಹತ್ರ ಪ್ರಾರ್ಥಿಸಿ ಹರಕೆಯನ್ನು ಕೊಟ್ಟು ಅವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾರೆ. ತುಳುನಾಡಿನಲ್ಲಿರುವಂತಹ ನಾಗಾರಾಧನಾ ಕ್ಷೇತ್ರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಪ್ರಸಿದ್ಧವಾದಂತಹ ಕ್ಷೇತ್ರ ಶ್ರೀ ಕ್ಷೇತ್ರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ. ಶ್ರೀ ಕ್ಷೇತ್ರದಲ್ಲಿ
ನಾಗರ ಪಂಚಮಿಯನ್ನು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಗ್ತದೆ ಇದೆ. ಶ್ರೀ ಕ್ಷೇತ್ರವು ನಾಗಾರಾಧನೆಗೆ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ. ಶ್ರೀ ಕ್ಷೇತ್ರದಲ್ಲಿರುವಂತಹ ಅನಂತ ಪದ್ಮನಾಭ ದೇವರು, ಹಾಗೆಯೇ ಮಹಾಶೇಷ ದೇವರು, ಸುಬ್ರಹ್ಮಣ್ಯ ದೇವರು, ಈ ಮೂರೂ ದೇವರುಗಳು ಸರ್ಪರೂಪವನ್ನು ಹೊಂದಿ ಈ ಶ್ರೀ ಕ್ಷೇತ್ರದಲ್ಲಿ ಆವಿರ್ಭಾವಗೊಂಡಿದ್ದಾರೆ. ಆದ ಕಾರಣ ಶ್ರೀ ಕ್ಷೇತ್ರದಲ್ಲಿ ನಾಗಾರಾಧನೆ, ನಾಗ ಸಂಬಂಧವಾದಂತಹ ಹರಕೆಗಳು, ದೋಷ ನಿವಾರಣೆಗಳು ಅತ್ಯಂತ ಪ್ರಮುಖವಾಗ್ತವೆ. ಇವತ್ತಿನ ದಿವಸ ನಾಗರ ಪಂಚಮಿ. ನಾಗರ ಪಂಚಮಿ ಹಬ್ಬಗಳ ಪೈಕಿ ಬರುವಂತಹ ಪ್ರಥಮ ಹಬ್ಬ. ಹಾಗಾಗಿ ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡತಕ್ಕಂತಹ ಪುಣ್ಯ ದಿವಸ. ಶ್ರೀ ಕ್ಷೇತ್ರದಲ್ಲಿ, ಶ್ರೀ ಕ್ಷೇತ್ರದ ಪೂರ್ವಭಾಗದಲ್ಲಿ, ಶ್ರೀ ಕ್ಷೇತ್ರದ ಪ್ರಧಾನ ದೇವಾಲಯದ ಹಿಂಭಾಗದಲ್ಲಿ ನಾಗವನ ಇದೆ. ನಾಗವನದಲ್ಲಿ ಸುಮಾರು 650 ನಾಗಬಿಂಬಗಳು ಇದ್ದಾವೆ. ಕೆಲವು ಬಹಳ ಪ್ರಾಚೀನವಾಗಿರುವಂತಹ ನಾಗಬಿಂಬಗಳು, ಅದೇ ರೀತಿ ಭಕ್ತಾದಿಗಳು ಸೇವಾರೂಪವಾಗಿ ಪ್ರತಿಷ್ಠಾಪನೆ ಮಾಡಿಸಿರುವಂತಹ ನಾಗಬಿಂಬಗಳು. ಈ ಎಲ್ಲ ನಾಗಬಿಂಬಗಳಿಗೂ ಪ್ರತಿನಿತ್ಯ ಅಭಿಷೇಕ, ಪೂಜೆ ಇತ್ಯಾದಿಗಳು ನಡೆಯುತ್ತವೆ.